ನೈಋತ್ಯ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ನಾನು ನಾಮಪತ್ರವನ್ನು ಸಲ್ಲಿಸಿ ಬಂದಿದ್ದೇನೆ. ತಮ್ಮ ಮೂಲಕ, ಮಾಧ್ಯಮದ ಮೂಲಕ ನಮ್ಮ ಪದವೀಧರ ಕ್ಷೇತ್ರದ ನೋಂದಾಯಿತ ಮತದಾರರಲ್ಲಿ ನನ್ನ ವಿನಂತಿ, ಜೂನ್ 3ನೇ ತಾರೀಕಿಗೆ ನಡೆಯುವಂಥ ಚುನಾವಣೆಯಲ್ಲಿ ಕೆ ರಘುಪತಿ ಭಟ್ ಅಂತ ಹೆಸರಿನ ಮುಂದೆ, ಇದರಲ್ಲಿ ಯಾವುದೇ ಚಿಹ್ನೆ ಇರಲ್ಲ, ಹೆಸರಿನ ಮುಂದೆ ಒಂದು ಗುರುತನ್ನು ಹಾಕುವುದರ ಮೂಲಕ ನನಗೆ ವಿಧಾನ ಪರಿಷತ್ತಲ್ಲಿ ಪದವೀಧರರ ಎಲ್ಲರ ಪರವಾಗಿ ಕೆಲಸ ಮಾಡುವಂಥ ಒಂದು ಅವಕಾಶವನ್ನು ಕೊಡಬೇಕು ಅಂತ ನಾನು ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ನಾನೀಗಾಗಲೇ ಜನಪ್ರತಿನಿಧಿಯಾಗಿ 2001ನೇ ಇಸ್ವಿಯಲ್ಲಿ ಉಡುಪಿ ನಗರಸಭಾ ಸದಸ್ಯನಾಗಿ, 2004, 2008 ಮತ್ತು 2018 ಹೀಗೆ ನಾನು ಸ್ಪರ್ಧಿಸಿದಂಥ 3 ವಿಧಾನಸಭಾ ಚುನಾವಣೆಯಲ್ಲಿ ವಿಧಾನಸಭಾ ಸದಸ್ಯನಾಗಿ ಆಯ್ಕೆಯಾಗಿ ಪ್ರಾಮಾಣಿಕವಾಗಿ ಜನರ ಕೆಲಸವನ್ನು, ಪಕ್ಷದ ಕೆಲಸವನ್ನು ಯಶಸ್ವಿಯಾಗಿ ಮಾಡಿದಂಥ ಒಂದು ಸಂತೃಪ್ತಿ ನನಗಿದೆ. ನಾನು ಶಾಸಕನಾಗಿದ್ದ ಅವಧಿಯಲ್ಲಿ ಶಾಸಕರಾಗಿ ಅಭಿವೃದ್ಧಿಯ ಕೆಲಸಗಳು, ಸರ್ಕಾರಗಳಿಂದ ಎಷ್ಟು ಅನುದಾನಗಳನ್ನು ತರಬೇಕಾ ಅದೆಲ್ಲವನ್ನು ವಿಶೇಷವಾದ ಪ್ರಯತ್ನ ಮಾಡಿ ವಿಶಿಷ್ಟವಾದಂಥ ಯೋಜನೆಗಳನ್ನು ನಮ್ಮ ಕ್ಷೇತ್ರಕ್ಕೆ ತರುವಂಥ ಒಂದು ಸುಯೋಗ ನನಗೆ ಸಿಕ್ಕಿದೆ. ನೀವು ಉಡುಪಿಯಲ್ಲಿ 2004ಕ್ಕಿಂತ ಮೊದಲು ಉಡುಪಿ ಹೇಗಿತ್ತು? ಉಡುಪಿ ಒಂದು ಕಂಜೆಷನ್ ಸಿಟಿ ಅಂತಿತ್ತು. ಉಡುಪಿಯಲ್ಲಿ ಕೆಲಸ ಮಾಡಿದ ಕೆಲವು ಪತ್ರಕರ್ತರು ನೀವು ಇದ್ದೀರಿ. ಸಿಂಗಲ್ ರೋಡ್, ಉಡುಪಿಯಿಂದ ಮಣಿಪಾಲಕ್ಕೆ ಹೋಗಬೇಕಾದ್ರೆ ಹೋಗ್ಲಿಕ್ಕೆ ಬಸ್ ಇತ್ತು, ಬರಬೇಕಾದ್ರೆ ಶಾರದಾ ಕಲ್ಯಾಣ ಮಂಟಪದಿಂದ ತಿರುಗಿ ಬರಬೇಕಿತ್ತು. ಯಾಕಂದರೆ 2 ಬಸ್ಸು ಪಾಸ್ ಆಗ್ತಿರಲಿಲ್ಲ, ಆಗೆಲ್ಲ ತಿರುಗಿತ್ತು. ಫಸ್ಟ್ ಉಡುಪಿಯಲ್ಲಿ 4 ಲೇನ್ ಯುಗವನ್ನು ಪ್ರಾರಂಭ ಮಾಡಿದ್ದು ನಮ್ಮ ಮಾರ್ಗದರ್ಶಕರಾದ ಡಾಕ್ಟರ್ ವಿ ಎಸ್ ಆಚಾರ್ಯ ಜೊತೆಯಲ್ಲಿ. ಉಡುಪಿ ಎಲ್ಲ ರಸ್ತೆಗಳನ್ನು ಅಗಲೀಕರಣ ಇರ್ಬೋದು ಅಥವಾ ಇನ್ನಿತರ ಯೋಜನೆಗಳು, ಇದೆಲ್ಲವನ್ನು ನಾನು ಯಶಸ್ಸಾಗಿ ಮಾಡಿದ್ದೇನೆ. ನನ್ನ ಸಾಧನೆಯ ಆಧಾರದಲ್ಲಿ ನಾನು ಶಾಸಕನಾಗಿ, ವಿಧಾನಸಭಾ ಸದಸ್ಯನಾಗಿ ಯಾವ ಕೆಲಸವನ್ನು ಮಾಡಿದ್ದೇನೋ ಆ ಸಾಧನೆಯ ಆಧಾರದಲ್ಲಿ ಇವತ್ತು ಪದವೀಧರ ಮತದಾರರ ಹತ್ರ ಮತವನ್ನು ಯಾಚಿಸ್ತಾ ಇದ್ದೇನೆ. ಮತ್ತು ನಾನು ಶಾಸಕನ ಸಂದರ್ಭದಲ್ಲಿ ಶಾಸಕರುಗಳು ಮಾಡದೇ ಇದ್ದಂಥ ವಿಶಿಷ್ಟವಾದಂಥ ಕೆಲಸಗಳನ್ನು ಮಾಡಿ ಸಂತೃಪ್ತಿ ನನಗಿದೆ. ಮಂಗಳೂರಿನ ಪತ್ರಕರ್ತರಿಗೆ ಎಷ್ಟು ಗೊತ್ತಿಲ್ಲ, 2020ರಿಂದ ಕೋವಿಡ್ನ ಸಂದರ್ಭದಿಂದ ಈಗ 3 ವರ್ಷ ನಿಮ್ಮ ಇಲ್ಲಿಯೂ ಇರ್ಬೋದು ಅಂತ ಹಡಿಲು ಭೂಮಿ ಅಂತ ಹೇಳ್ತೀವಿ. ಕೃಷಿ ಭೂಮಿಯಲ್ಲಿ ಕೃಷಿ ಆಗದೆ ಬಾಕಿ ಇದ್ದ ಭೂಮಿಗಳು 20ನೇ ಇಸ್ವಿಯಲ್ಲಿ ನಾವು 50 ಎಕರೆ ಮಾಡಿದ್ದು ನಮ್ಮ ಒಂದು ಶಾಲೆಯಿಂದ, ನಿಟ್ಟೂರು ಹೈಸ್ಕೂಲಿನಿಂದ. 21, 22, 23 3 ವರ್ಷವು ಸುಮಾರು 1,500 ಎಕರೆ ರೈತರ ಭೂಮಿ, ಹಡಿಲು ಭೂಮಿ ಇದ್ದದ್ದನ್ನು ಕೇದಾರೋತ್ಥಾನ ಟ್ರಸ್ಟ್ ಅಂತ ಮಾಡಿ, ಆ ಟ್ರಸ್ಟ್ ಮೂಲಕ ಸಾವಯವ ಕೃಷಿಯನ್ನು ಮಾಡಿ ಒಂದು ಒಳ್ಳೆಯ ತಂಡವನ್ನು ಕಟ್ಕೊಂಡು, ಸ್ವಯಂ ಸೇವಕರ ತಂಡ, ಪಕ್ಷಾತೀತವಾಗಿ, ಅದರಲ್ಲಿ ಕೇದಾರೋತ್ಥಾನ ಟ್ರಸ್ಟ್ನ ಅಧ್ಯಕ್ಷರು ಉಡುಪಿಯ ಶಾಸಕರು ಅಂತ ಮಾಡಿದ್ದೇನೆ, ರಘುಪತಿ ಭಟ್ರ ಅಧ್ಯಕ್ಷರು ಅಂತ ಮಾಡಲಿಲ್ಲ. ನನ್ನ ಎಲ್ಲ ಕಾರ್ಯಕ್ರಮಗಳು ಅದೇ ರೀತಿ ಮಾಡಿದ್ದೇನೆ. ನನ್ನ ಕ್ಷೇತ್ರಕ್ಕೆ ಬರುವಂಥ 19 ಪಂಚಾಯತ್ನ ಅಧ್ಯಕ್ಷರು ಸದಸ್ಯರು ಮಾಡಿ, ನಗರಸಭಾ ಸದಸ್ಯರನ್ನ ಅಧ್ಯಕ್ಷರು ಮಾಡಿಲ್ಲ, ಪಕ್ಷದವರು ಸೇರಿಸ್ಕೊಂಡು 1,500 ಎಕರೆ ಹಡಿಲು ಭೂಮಿ ಕೃಷಿ ಮಾಡಿ. ಇವತ್ತು ನೀವು ಉಡುಪಿಯಲ್ಲಿ ಒಂದು ಸುತ್ತು ಬಂದರೆ ಹಿಂದೆ ಏನು ಕಾಡಿನ ರೀತಿಯಲ್ಲಿ ಬೆಳೆದಿತ್ತು, ಇವತ್ತು ಸುಂದರವಾದಂಥ ಕೃಷಿ ಗದ್ದೆಗಳು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಸುಮಾರು 252 ಕಿಲೋಮೀಟ್ರ್ ಹೂಳೆತ್ತುವಂಥ ತೋಡಿನ ಇನ್ನು ಸುಮಾರು 32 ಹಿಟಾಚಿಯನ್ನು 52 ದಿವಸ ತೆಗೆದು ಇಡೀ ತೋಡುಗಳನ್ನು ಹೂಳೆತ್ತುವ ಕೆಲಸ. ಅದೊಂದು ಇಡೀ ದೇಶದಲ್ಲೇ ಗಮನಿಸಲ್ಪಟ್ಟಂಥ ಅಡಿಲು ಭೂಮಿ ಕೃಷಿ ಆಂದೋಲನ. ಅದರಲ್ಲಿ
ಎಲ್ಲ ಸ್ವಾಮೀಜಿಗಳು, ಚರ್ಚ್ ಫಾದರ್ಸ್ಗಳು, ಬಿಷಪ್ನವರು, ಫಿಲ್ಮ್ ಆ್ಯಕ್ಟರ್ಸ್ ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ ಅಂಥವರು ಎಲ್ಲರೂ, ಮತ್ತು ಕಾಲೇಜ್ ಸ್ಟೂಡೆಂಟ್ಸ್ಗಳು ಸ್ವಯಂ ಸೇವಕರಾಗಿ ಭಾಗವಹಿಸಿ ಅದೊಂದು ದೊಡ್ಡ ಆಂದೋಲನ. ಅದನ್ನು ಒಬ್ಬ ಶಾಸಕನಾಗಿ ಕೃಷಿಯ ಕ್ಷೇತ್ರದಲ್ಲಿ ಅವನತಿ ಆಗುವಂಥದ್ದನ್ನು ಶಾಸಕನಾಗಿ ಮಾಡಿದ್ದೇನೆ. ಇನ್ನು ಶಿಕ್ಷಣ ಕ್ಷೇತ್ರಕ್ಕೆ ವಿಶೇಷವಾಗಿ ನಾನು ಶಾಸಕನಾದಂಥ ಪ್ರಾರಂಭದಿಂದ 2004ರಿಂದ ಕಳೆದ 23ನೇ ಇಸ್ವಿಯವರೆಗೆ ಸಾಧಕ ಶಿಕ್ಷಕ ಪ್ರಶಸ್ತಿ ಅಂತ ನಾನು ಕೊಡ್ತಾ ಇದ್ದೀನಿ. ಅದು ಹೇಗೆ ಅಂದರೆ, ನಿಮ್ಗೆಲ್ರಿಗೂ ಗೊತ್ತಿದೆ, ಮಕ್ಕಳಿಗೆ ಒಳ್ಳೆ ಮಾರ್ಕ್ಸ್ ಬಂದರೆ ಅವ್ರ ಮನೆಯವರು ಸನ್ಮಾನ ಮಾಡ್ತಾರೆ, ಅವ್ರ ಜಾತಿಯವರು ಮಾಡ್ತಾರೆ, ರೋಟರಿ ಲಯನ್ಸ್ನವರು ಅವನಿಗೆ ಸನ್ಮಾನ ಮಾಡ್ತಾರೆ. ಆದರೆ ಅಷ್ಟು ಮಾರ್ಕ್ ಬರಬೇಕಾದ್ರೆ ಅದರ ಹಿಂದೆ ಪರಿಶ್ರಮ ಪಟ್ಟಂಥ ಟೀಚರ್ಸನ್ನೇ ಯಾರೂ ಗೌರವಿಸುವಂಥ ಪರಿಸ್ಥಿತಿ ಇಲ್ಲ. ನಾನು ಅದನ್ನು ಮನಗೊಂಡು 2004ರಿಂದ ಸಬ್ಜೆಕ್ಟ್ ವೈಸ್ ಇಂಗ್ಲೀಷು, ಮ್ಯಾಥ್ಸ್, ಸೈನ್ಸ್ ಹೀಗೆ ಎಷ್ಟು 9 ಸಬ್ಜೆಕ್ಟ್ಗಳಿದೆ. ಆ ಸಬ್ಜೆಕ್ಟಲ್ಲಿ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ಗಳನ್ನು ವಿದ್ಯಾರ್ಥಿಗಳಿಂದ ಯಾರು ಪಡ್ಕೊಂಡಿದ್ದಾರೆ ಆ ಶಿಕ್ಷಕರನ್ನ ಸಬ್ಜೆಕ್ಟ್ ವೈಸ್ ಒಂದೊಂದು ಶಿಕ್ಷಕರನ್ನ ಗುರುತಿಸಿ ಸಾಧಕ ಶಿಕ್ಷಕ ಪ್ರಶಸ್ತಿ ಮಾಡ್ತಾಯಿದ್ರು. ಜಾಸ್ತಿ ಮಕ್ಕಳಿದೆ, 100 ಮಕ್ಕಳಿರುವ ಶಾಲೆ ಇದ್ದರೆ 20 ಮಕ್ಕಳಿಗೆ ಒಂದು ಪಾಯಿಂಟ್ ಅಂತ ಮಾಡಿ, ಅಂದರೆ ಬಹಳ ಪಾರದರ್ಶಕವಾಗಿ ಅವರ ಸಾಧನೆ. ನಿಮಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ ಹೇಗೆ ಅಂತ ಗೊತ್ತಿದೆ, ಅದು ಇನ್ಫ್ಲುಯೆನ್ಸಲ್ಲಿ ನಡೆಯುವಂಥದ್ದು. ಆದರೆ ಸಾಧಕ ಶಿಕ್ಷಕ ಪ್ರಶಸ್ತಿ ಅವರು ಮಕ್ಕಳಿಗೆ ಪಡ್ಕೊಂಡಂಥ ಮಾರ್ಕ್ಸ್ನ ಮೇಲೆ ಸಾಧಕ ಶಿಕ್ಷಕ ಪ್ರಶಸ್ತಿಯನ್ನು 2004ರಿಂದ ಇವತ್ತವರೆಗೆ ಕೊಟ್ಟಿದ್ದೇವೆ. ನನ್ನ ಕ್ಷೇತ್ರದಲ್ಲಿ ಬಂದಂಥ ಅತಿ ಹೆಚ್ಚು ಪರ್ಸೆಂಟೇಜ್ ಬಂದಂಥ ಮಕ್ಕಳ ಪರ್ಸೆಂಟೇಜ್ ಬಂದಂಥ ಶಾಲೆಗಳಿಗೆ ಚಿನ್ನದ ಪದಕ ಮತ್ತು ಬೆಳ್ಳಿಯ ಪದಕವನ್ನು SLC ಮತ್ತು PUCಯಲ್ಲಿ ಇಷ್ಟು ವರ್ಷದಲ್ಲಿ ಕೊಟ್ಕೊಂಡು ಬಂದಿದೆ. ಅಂದರೆ ಶಿಕ್ಷಣ ಇಲಾಖೆ ನಾನು ಪ್ರಾಮುಖ್ಯವಾಗಿ ಗಮನಿಸಿದ್ದೇನೆ. ಎರಡನೇದು, ಇಡೀ ರಾಜ್ಯದಲ್ಲೇ ಇವತ್ತಿಗೂ ಗಮನಾರ್ಹವಾದಂಥದ್ದು ತಾವು ಗಮನಿಸಬೇಕು. ನನಗೆ ಮಂಗಳೂರಲ್ಲಿ ನಾನು ಹೆಚ್ಚು ಪತ್ರಕರ್ತರೊಟ್ಟಿಗೆ ಸಂಬಂಧವನ್ನು ಪತ್ರಿಕಾಗೋಷ್ಠಿಯನ್ನು ನಡೆಸಲಿಲ್ಲ. ಯಕ್ಷ ಶಿಕ್ಷಣ ಟ್ರಸ್ಟ್ ಅಂತ ನಾನು 2006ರಲ್ಲಿ ಪ್ರಾರಂಭ ಮಾಡಿದ್ದೇನೆ. ಅದಕ್ಕೂ ರಘುಪತಿ ಭಟ್ರ ಅಧ್ಯಕ್ಷರು ಅಂತ ಮಾಡಲಿಲ್ಲ, ಉಡುಪಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಅಧ್ಯಕ್ಷರು, ಉಡುಪಿಯ ಪರ್ಯಾಯ ಮಠಾಧೀಶರು ಗೌರವಾಧ್ಯಕ್ಷರು. 2 ವರ್ಷಕ್ಕೊಮ್ಮೆ ಯಾರು ಪರ್ಯಾಯ ಚೇಂಜ್ ಆಗ್ತಾರ ಆ ಸ್ವಾಮಿಯರು, ಈಗ ಪುತ್ತಿಗೆ ಸ್ವಾಮಿಯರು ಗೌರವಾಧ್ಯಕ್ಷರು. ಈಗ ಶಾಸಕರು ಅಧ್ಯಕ್ಷರು, ಈಗ ಯಶ್ಪಾಲ್ ಸುವರ್ಣರ ಅಧ್ಯಕ್ಷರು. 5 ವರ್ಷ 13ರಿಂದ 18ರವರೆಗೆ ನಾನು ಶಾಸಕನಾಗಿರಲಿಲ್ಲ, ಆಗ ಪ್ರಮೋದ್ ಮಧ್ವರ ಶಾಸಕರು ಅವರ ಅಧ್ಯಕ್ಷ. ಅಂದರೆ ಪದನಿಮಿತ್ತ ಒಂದು ಟ್ರಸ್ಟನ್ನು ಮಾಡಿ ಯಕ್ಷಗಾನ ಕಲಾರಂಗದ ಅವರ ಮೂಲಕ ಒಂದು ಟ್ರಸ್ಟ್ ಮಾಡಿ ಅತ್ಯುತ್ತಮವಾದಂಥ ಒಂದು ಕೆಲಸಗಳು ಆಗ್ತಾಯಿದೆ. ಇಡೀ ರಾಜ್ಯದಲ್ಲಿ ನೀವು 224 ಕ್ಷೇತ್ರದಲ್ಲಿ ಶಿಕ್ಷಣ ಮತ್ತು ಕಲೆ ಸಂಸ್ಕೃತಿಗೆ ಸಂಬಂಧಂಥ ಕೆಲಸ ಆಗಿದೆ. ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಶಾಸಕನಾಗಿ ವರ್ಷಕ್ಕೆ 1,500 ಮಕ್ಕಳು ಕಲಿತಾ ಇದ್ದಾರೆ. ಅದರ ಶಿಕ್ಷಕರ ತರಬೇತಿಯ ವೆಚ್ಚ, ಪ್ರದರ್ಶನದ ವೆಚ್ಚ, ವರ್ಷಕ್ಕೆ ಒಂದು ಪ್ರದರ್ಶನ ಆ ಕಲಿತ ಮಕ್ಕಳಿಂದ ನಾವೇ ಮಾಡೋದು. ಒಂದು ರಾಜಾಂಗಣದಲ್ಲಿ ಒಂದು ಪ್ರದರ್ಶನ, ಕೃಷ್ಣಮಠದಲ್ಲಿ, ಬ್ರಹ್ಮಾವರದಲ್ಲಿ ಸಾರ್ವಜನಿಕ. ಅಂದರೆ ಮಕ್ಕಳಿಗೆ ಯಕ್ಷಗಾನ ಕಲೆ ಆಗುವುದರ ಮೂಲಕ ಅವರ ಸರ್ವಾಂಗೀಣವಾದ ಅಭಿವೃದ್ಧಿ ಆಗ್ತದೆ. ಯಕ್ಷಗಾನ ಕಲಿತೆ ಅದನ್ನು ಮಾಡಿ ಯಕ್ಷ ಶಿಕ್ಷಣದ ಮೂಲಕ ನಾನು ಮಾಡ್ತಾಯಿದ್ದೆ, ಇವತ್ತಿಗೂ ನಡೀತಾ ಇದೆ ಅದು. ಮತ್ತು ಶಿಕ್ಷಣದ ಬಗ್ಗೆ ನಾನು ವಿಶೇಷವಾದಂಥ ಆಸಕ್ತಿಯನ್ನು ಹಿಂದಿನಲ್ಲೂ ವಹಿಸ್ಕೊಂಡು ಬಂದದ್ದು. ನಾನು 2004ರಲ್ಲಿ ಶಾಸಕನಾದಾಗ ಡಾಕ್ಟರ್ VS ಆಚಾರ್ಯ ಅಂತ ಪ್ರಥಮ ಬಾರಿಗೆ ನಾನು ಮಾರ್ಗದರ್ಶನ ತಗೊಳ್ಳಿಕ್ಕೆ ಹೋದಾಗ ಅವ್ರು ನನಗೆ ಒಂದು ಮಾತು ಹೇಳಿದ್ದು, ನಾನು ಅದನ್ನು ಪಾಲಿಸ್ಕೊಂಡು ಬಂದೇನೆ. ನನ್ನ ಶಾಸಕರ ಅವಧಿಯಲ್ಲಿ ಜನಪ್ರತಿನಿಧಿ ಆದವರು ಒಟ್ಟಾರೆ ಅಭಿವೃದ್ಧಿ ಮಾಡೋದು, ಒಟ್ಟಾರೆ ಕೆಲಸ ಮಾಡೋದಲ್ಲ, ಆದ್ಯತೆಯನ್ನು ಇಟ್ಕೊಂಡು ಕೆಲಸ ಮಾಡಬೇಕು ಅಂತ ನನಗೆ ಮಾರ್ಗದರ್ಶನ ಮಾಡಿದರು. ಪ್ರಥಮ ಆದ್ಯತೆ ಶಿಕ್ಷಣ ಮತ್ತು ಆರೋಗ್ಯಕ್ಕೆ, ಎರಡನೇದು ಮೂಲಭೂತ ಸೌಕರ್ಯಗಳಿಗೆ, ಮೂರನೇದು ಸಾಮಾಜಿಕ ನ್ಯಾಯ. ಈ ರೀತಿ ನಾವು ಆದ್ಯತೆಗಳನ್ನು ಮಾಡಿಕೊಂಡು ಅಭಿವೃದ್ಧಿ ಮಾಡಬೇಕು ಅಂತ ಅದನ್ನು ಕಾಯ ವಾಚ ಮನಸ್ಕೊಂಡು ನಾನು ಶಾಸಕನಾಗಿರುವವರೆಗೂ ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆಗಳಿಗೆ ವಿಶೇಷವಾದಂಥ ಒತ್ತನ್ನು ಶಾಸಕನಾಗಿ ಮಾಡಿದ್ದೇನೆ. ಸ್ನಾತಕೋತ್ತರ ಪದವಿ ಇವತ್ತು MA ಇವತ್ತು ಎಲ್ಲ ಸರ್ಕಾರಿ ಕಾಲೇಜುಗಳಲ್ಲಾಗಿದೆ. 2008ರವರೆಗೆ ಯಾವುದೇ ಸರ್ಕಾರಿ ಕಾಲೇಜುಗಳಲ್ಲಿ ಸ್ನಾತಕೋತ್ತರ ಪದವಿಗಳಿರಲಿಲ್ಲ. ನಮ್ಮ ಅಲ್ಲಿಯ ಕಾಲೇಜಿನ ಪ್ರಾಂಶುಪಾಲರು ಆಗ ಡಾಕ್ಟರ್ ಯೋಗಾನಂದರು ಅಂತ ಒಬ್ಬರಿದ್ದರು. ಅವರು ಮತ್ತು ನಮ್ಮ ಅಧ್ಯಾಪಕರ ತಂಡ ನನಗೊಂದು ಮಾಹಿತಿಯನ್ನು ಕೊಟ್ಟು ಸರ್ಕಾರಿ ಕಾಲೇಜಲ್ಲಿ ಒಂದು ಸ್ನಾತಕೋತ್ತರ ಪದವಿಯನ್ನು ಪ್ರಾರಂಭಿಸೋಣ, PG ಸೆಕ್ಷನ್ ಅಂತ ಹೇಳಿದರು. ನಾವು ತುಂಬ ಡಿಸ್ಕಷನ್ ಎಲ್ಲ ಶಿಕ್ಷಣ ತಜ್ಞರ ಹತ್ರ ಮಾಡಿ, ಅರವಿಂದ್ ಲಿಂಬಾವಳಿಯವರು ಶಿಕ್ಷಣ ಸಚಿವರಾಗಿದ್ದಾಗ, ಉನ್ನತ ಶಿಕ್ಷಣ ಸಚಿವರಾಗಿದ್ದರು, ಅವ್ರ ಹತ್ರ ಪ್ರಭಾವ ಬಿಡಿ. ಆಗ ಅಧಿಕಾರಿಗಳು ಹೇಳಿ, ಏನು ಸರ್ಕಾರಿ ಶಾಲೆಗಳಲ್ಲಿ ಉನ್ನತ ಶಿಕ್ಷಣ ಇದು ಸ್ನಾತಕೋತ್ತರ ಪದವಿ ಆಗ್ತದಾ ಕೇಳಿದರು. ನಮ್ಗೆ ಕೊಡಿ ಸರ್, ಒಂದು ಟ್ರಯಲ್ ನೋಡೋಣ, ಯಶಸ್ವಿ ಆದರೆ ಮತ್ತು ಇಡೀ ರಾಜ್ಯದಲ್ಲಿ ಮಾಡ್ಬೋದು ಅಂತೇಳಿ ತೆಂಕನಡಿಯೂರು ಕಾಲೇಜಿನಲ್ಲಿ 2008ರಲ್ಲಿ ಸ್ನಾತಕೋತ್ತರ ಪದವಿ MA ಇಂಗ್ಲೀಷು, MA ಕನ್ನಡ ಇದನ್ನೆಲ್ಲ 2, 3, 4 ಸಬ್ಜೆಕ್ಟ್
ತಗೊಂಡು ಮಂಗಳೂರು ಯೂನಿವರ್ಸಿಟಿಯವರು ಅಫಿಲೇಷನ್ ಕೊಡ್ಲಿಕ್ಕೆ ತಯಾರಿಲ್ಲ, ಸರ್ಕಾರಿ ಶಾಲೆಗೆ ಕೊಡ್ಲಿಕ್ಕೆ ಆಗ್ತದೆ ಅಂತ. ಆದರೆ ಮತ್ತೆ ಪುನಃ ಉನ್ನತ ಶಿಕ್ಷಣ ಸಚಿವರ ಪ್ರಭಾವ ತಗೊಂಡು ನಾವು ಪದವಿ ಸ್ನಾತಕೋತ್ತರ ಪದವಿ ಪ್ರಾರಂಭ ಮಾಡಿದೆವು. ಅದು ಯಶಸ್ಸಾಯಿತು. ನಮಗೆ ಫಸ್ಟ್ ಬರುವಾಗ ರ್ಯಾಂಕೇ ನಂಬರ್ ಬಂತು. ಮತ್ತು ನನ್ನ ಕಾಲೇಜ್ ನನ್ನ ಕ್ಷೇತ್ರದ ಮಹಿಳಾ ಕಾಲೇಜು ಹಿರಿಯಡ್ಕ ಇದನ್ನು ಪ್ರಾರಂಭ ಮಾಡಿದೆವು. ಅದರ ಯಶಸ್ಸು ನೋಡಿ ಇವತ್ತು ಸರ್ಕಾರದ ಎಲ್ಲ ಸರ್ಕಾರಿ ಕಾಲೇಜುಗಳಲ್ಲಿ ಒಂದು PG ಸೆಕ್ಷನ್ ಪ್ರಾರಂಭ ಆಗಿದೆ. ಅದಕ್ಕೆ ನಾನು ಶಾಸಕನಾಗಿದ್ದಾಗ ಫಸ್ಟ್ ಒಂದು ಪ್ರಾಯೋಗಿಕವಾಗಿ ಪ್ರಾರಂಭ ಮಾಡಿ ಯಶಸ್ಸಾದ್ದು ಇವತ್ತು ಇಡೀ ರಾಜ್ಯದಲ್ಲಿ ಎಷ್ಟೋ ಜನ ಸ್ನಾತಕೋತ್ತರ ಒಂದು ಪದವಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ನಾನು ತುಂಬ ಕಡೆ ಹೋದಾಗ ನೀವು ಅದನ್ನು ಪ್ರಾರಂಭ ಮಾಡಿದ್ರಿಂದ ಸ್ನಾತಕೋತ್ತರ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ದಾರೆ. ಈ ರೀತಿ ಶಿಕ್ಷಣ ಇಲಾಖೆ ಮತ್ತು ಕ್ಷೇತ್ರದ ಬಗ್ಗೆ ಸಾಕಷ್ಟು ನಾನು ಶಾಸಕನಾದ ಅವಧಿಯಲ್ಲಿ ಕೆಲಸ ಮಾಡಿದ್ದೇನೆ. ನಾನು ಶಾಸಕನಾಗಿದ್ದಂಥ ಅವಧಿಯಲ್ಲಿ ನನ್ನ ಪೂರ್ತಿ ಸಮಯವನ್ನು ನನ್ನ ಬೆಳಿಗ್ಗೆ 6 ಗಂಟೆಯಿಂದ ಪ್ರಾರಂಭ ಆಗಿ 11-12 ಗಂಟೆವರೆಗೂ ಜನರ ಕೆಲಸವನ್ನು ಮಾಡಿ ಒಬ್ಬ ಕೆಲಸ ಮಾಡುವ ಶಾಸಕ ಅಂತ ಹೇಳುವಂಥದ್ದನ್ನು ತೋರಿಸಿಕೊಟ್ಟಿದ್ದೇನೆ. ಅದು ಕೋವಿಡ್ನ ಸಂದರ್ಭದಲ್ಲಿ ನಾವು ಒಂದು ತಂಡವಾಗಿ ನಿರ್ವಹಿಸಿದಂಥದ್ದಿರ್ಬೋದು. ಸುಮಾರು 2,11,000 ಜನರಿಗೆ ಮಧ್ಯಾಹ್ನದ ಊಟವನ್ನು ಆ ಸಂದರ್ಭದಲ್ಲಿ ನಾವು ಮಧ್ಯಾಹ್ನ ಮತ್ತು ರಾತ್ರಿಯ ಊಟವನ್ನು ಕಾರ್ಮಿಕರಿಗೆ ಕೊಟ್ಟಿದ್ದೇವೆ. ಮಣಿಪಾಲದ ಶಾಸಕನಾದ್ದರಿಂದ ನೆರೆಕೆರೆ ಜಿಲ್ಲೆಯ ರೋಗಿಗಳು ಬರುವಾಗ ಕ್ವಾರಂಟೈನಿಗೆ ಬಂದಂಥ ಸಂದರ್ಭ ಒಟ್ಟಾರೆ ಶಾಸಕನಾಗಿ ಯಾವ ಕೆಲಸಗಳನ್ನು ಮಾಡಬೇಕಾ ಸಕ್ರಿಯವಾಗಿ ನಾನು ಮಾಡಿದಂಥವನು. 23ನೇ ಇಸ್ವಿಯಲ್ಲಿ ವಿಧಾನಸಭೆ ಚುನಾವಣೆ ಬರುವಾಗ ನಾನೇ ಮತ್ತೊಮ್ಮೆ ಅಭ್ಯರ್ಥಿ ಅಂತ ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿ ಬೂತ್ ಸಂಗಮ ಅಂತ ಪ್ರತಿ ಬೂತಿಂದ ಮಾಡಿ ಎಲ್ಲ ಮಾಡಿದರೂ ಕೊನೆಯ ಕ್ಷಣದಲ್ಲಿ ನನಗೆ ಟಿಕೆಟನ್ನು ನಿರಾಕರಿಸಲ್ಪಟ್ಟಿತ್ತು ಪಕ್ಷದಿಂದ. ನನಗೆ ತುಂಬ ಬೇಸರ ಆಯಿತು ಆ ದಿವಸ. ಆದರೆ ನಾನು ಪಕ್ಷ ನಿಷ್ಠೆಯನ್ನು ಬದಲಿಸಲಿಲ್ಲ. ಪಕ್ಷದ ನನ್ನನ್ನು ನಡ್ಕೊಂಡಂಥ ರೀತಿ ನನಗೆ ಬೇಸರ ಆಗಿದೆ. ಆದರೆ ನಾನು ಪಕ್ಷದ ಪರವಾಗಿ ಕೆಲಸ ಮಾಡ್ತೇನೆ ಅಂತ ಹೇಳಿ ನಾನು ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ನಾನು ವಿಶೇಷವಾದಂಥ ಪ್ರಯತ್ನವನ್ನು ಮಾಡಿ ನಾನು ಗೆಲ್ಲಿಸಿದೆ. ಆನಂತರವೂ ಪಕ್ಷದಲ್ಲಿ ಸಕ್ರಿಯವಾಗಿದ್ದೆ. ಆ ಸಂದರ್ಭದಲ್ಲಿ ಪದವೀಧರ ಕ್ಷೇತ್ರಕ್ಕೆ ಶಾಸಕರಾಗಿದ್ದಂಥವ್ರು ರಾಯನೂರು ಮಂಜುನಾಥ್ ರಾಜೀನಾಮೆ ಕೊಟ್ಟಿದ್ದು. ಅದು ಸ್ಥಾನ ತೆರವಾಗಿತ್ತು. ಅವರು ಆಗ JDSಗೆ ಹೋಗಿದ್ದರು, ಈ ಕಾಂಗ್ರೆಸ್ಗೆ ಹೋಗಿದ್ದಾರೆ. ಆಗ JDSಯಿಂದ ಕ್ಯಾಂಡಿಡೇಟ್ ಆಗಿದ್ದರು. ಆಗ ನಾನು ನಮ್ಮ ಪ್ರಮುಖರ ಹತ್ರ BJPಯ ಪ್ರಮುಖರ ಹತ್ರ ಅದು ಬೈ ಎಲೆಕ್ಷನ್ ಬಂದರೆ ನನಗೊಂದು ಅವಕಾಶ ಕೊಡಬೇಕು, ಯಾಕಂದರೆ ನನಗೆ ಈ ಚುನಾವಣೆ ನೀವು ಎಲ್ಲಿಯಾದರೂ ನನ್ನನ್ನು ರಾಜಕೀಯವಾಗಿ ಮುಗಿಸಲೇಬೇಕು ಅಂತ ಮಾಡಿದರೆ ಚೇಂಜ್ ಮಾಡಿ, ಏನು ತೊಂದರೆ ಇಲ್ಲ. ಅಥವಾ ಯಾವುದೋ ಸಾಮಾಜಿಕ ನ್ಯಾಯಕ್ಕೋಸ್ಕರ ನನಗೇನು ಕನ್ವಿನ್ಸ್ ಮಾಡಿದರು ಅಂದರೆ 3 ಜಿಲ್ಲೆಗಳಲ್ಲಿ ಮೀನುಗಾರರ ಪ್ರಾತಿನಿಧ್ಯಕ್ಕೆ ಕೊಡಲಿಕ್ಕೆ ಆಗಲ್ಲ. ಕಾಪುವಲ್ಲಿ ಯಶ್ಪಾಲ್ ಸುವರ್ಣರಿಗೆ ಕೊಟ್ಟರೆ ನಮ್ಮ ರಿಪೋರ್ಟ್ ಪ್ರಕಾರ ಗೆಲ್ಲಲಿಕ್ಕೆ ಕಷ್ಟ ಆಗ್ತದೆ. ಬೇರೆ ಎಲ್ಲಿಯೂ ಮೀನುಗಾರರಿಗೆ ನಮಗೆ ಪ್ರಾತಿನಿಧ್ಯ ಕೊಡಲೇಬೇಕು ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ. ಸೊ ಉಡುಪಿಯಲ್ಲಿ ನೀವು ಯಾರು ನಿಂತರೂ ಗೆಲ್ಲುವಂಥ ಪರಿಸ್ಥಿತಿ ಇದೆ. ಹಾಗಾಗಿ ನಿಮ್ಮ ಸ್ಥಾನವನ್ನು ಅವರಿಗೆ ಕೊಡಬೇಕಾಯ್ತು. ನಿಮ್ಮ ನೆಗೆಟಿವಿಂದ ಅಲ್ಲ, ನಿಮ್ಮನ್ನು ಖಂಡಿತವಾಗಿಯೂ ಪಕ್ಷ ಗೌರವದಿಂದ ನಡೆಸ್ಕೊಳ್ತದೆ, ನಿಮಗೆ ಸ್ಥಾನಮಾನಗಳನ್ನು ಮುಂದಿನ ಕೊಡ್ತೇವೆ ಅಂತ ಆ ಸಂದರ್ಭದಲ್ಲಿ ಹೇಳಿದರು. ಅವ್ರು ಹೇಳೋ ಮೊದಲು ನಾನು ಕೆಲಸ ಶುರು ಮಾಡಿದ್ದೆ. ನಾನು ಯಾರು ಪಕ್ಷದ ನಾಯಕರು ಭರವಸೆ ಕೊಟ್ಟು ನಾನು ಕೆಲಸ ಶುರು ಮಾಡಿದ್ದಲ್ಲ, ನಾನು ಕೆಲಸ ಶುರು ಮಾಡಿದ್ದೆ. ಹಾಗೆ ನಾನು ಹೇಳಿದೆ, ನಿಮಗೆ ನನ್ನನ್ನು ರಾಜಕೀಯವಾಗಿ ಮುಗಿಸಲೇಬೇಕು ಅಂತಿದ್ದರೆ ನೀವು ಪದವೀಧರ ಕೊಡಬೇಡಿ, ಅಥವಾ ಮೊನ್ನೇನೋ ಸಾಮಾಜಿಕ ನ್ಯಾಯಕ್ಕೆ ತೊಂದರೆ ಆಗಿದೆ ಅಂತ ಹೇಳಿದರೆ ಇದಕ್ಕಿಂತ ಒಳ್ಳೆ ಅವಕಾಶ ನನಗೆ ಬೇರೆ ಇಲ್ಲ. ನಾನು ಪದವೀಧರ ಕ್ಷೇತ್ರಕ್ಕೆ ಅತ್ಯಂತ ಸೂಕ್ತವಾದಂಥ ಅಭ್ಯರ್ಥಿ ಆಗ್ತೇನೆ ಪಾರ್ಟಿಯಿಂದ. ಯಾಕಂದರೆ ಹೆಚ್ಚಾಗಿ ಇಂಥದ್ದಕ್ಕೆ ಪಕ್ಷದ ಹಿರಿಯರನ್ನು ಒಬ್ಬ ಹಿರಿಯರ ಮನೆ ಅಂತಲೇ ಇದೆ ಅದಕ್ಕೆ. ಸೊ ನಾನು 3 ಬಾರಿ ಶಾಸಕನಾಗಿ ಒಂದು 30-35 ವರ್ಷದಿಂದ ಡಾಕ್ಟರ್ VS ಆಚಾರ್ಯ, ಸಂಜೀವ್ ಶೆಟ್ಟಿ ಇವರೊಟ್ಟಿಗೆಲ್ಲ ನಾನು, ಸೋಮಶೇಖರ್ ಭಟ್ರು, ಗುಂಜಾಡಿ ಅವರೊಟ್ಟಿಗೆಲ್ಲ ಕೆಲಸ ಮಾಡಿದಂಥವನು. ಹಾಗಾಗಿ ನಾನು ಸೂಕ್ತವಾಗ್ತೇನೆ ಅಂತೇಳಿ ಆಗೆಲ್ಲರೂ ಖಂಡಿತವಾಗಿ ನೀವು ಅದಕ್ಕೆ ಸೂಕ್ತ ಆಗ್ತೀರಿ, ಈ ಸರ್ತಿ ನಿಮಗೆ ಅನ್ಯಾಯ ಆಗೋದಿಲ್ಲ, ಖಂಡಿತ ಆಗ್ತದೆ ಅಂತ ಹೇಳುವಂಥದ್ದು ಹೇಳಿದರು. ಬೈ ಎಲೆಕ್ಷನ್ ಬರಲಿಲ್ಲ. ಇದಾಯಿತು, ಯಾವುದು ವೋಟರ್ ಲಿಸ್ಟ್ ಎಡಿಷನ್ಗೆ ಬರುವಾಗ ಮತ್ತೊಮ್ಮೆ ನಾನು ಎಲ್ಲ ನಾಯಕರ ಹತ್ರ ಹೋದೆ. ಎಲ್ಲ ನಾಯಕರು, ರಾಷ್ಟ್ರೀಯ ನಾಯಕರುಗಳಿಂದ ಹಿಡಿದು ರಾಜ್ಯ ನಾಯಕರುಗಳ ಮಧ್ಯೆ. ಆಗ ಹೊಂದಾಣಿಕೆಯ ಪ್ರಾರ್ಥನೆ ಸ್ಟಾರ್ಟ್ ಆಗಿತ್ತು. ಅಂದರೆ NDA ಭಾಗ ಆಗಿತ್ತು JDS. ಮತ್ತು ಆಗ ಸಿಟ್ಟಿಂಗಿಗೆ ಕೊಡ್ತಾರೆ ಅಂತ ಹೇಳುವಂಥದ್ದು ಆಗಲೇ ಒಂಥರ ಇದರೊಳಗೆ ನಿರ್ಧಾರ ಆಗಿತ್ತು. ಆಗ ನಾನು ಹೇಳಿದ್ದೆ, ಮೇಲೆಗೆ ನಾವು ಹಿಂದಿನಿಂದಲೂ ಸಂಪ್ರದಾಯ ನಡ್ಕೊಂಡು ಬಂದದ್ದು ನಮ್ಮ BJPದ್ದು, ಕರಾವಳಿ ಭಾಗಕ್ಕೆ ಶಿಕ್ಷಕರು ಆಗ
ಪದವೀಧರರು ಮಲೆನಾಡಿಗೆ ಅಂತ ಹೇಳುವಂಥದ್ದು ಇತ್ತು. ಆ ದೃಷ್ಟಿಯಿಂದ ಈಗ ನನಗೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ಕೊಂಡು ಆಗ ಎಲ್ಲರೂ ಹೇಳಿದ್ರು, ಇಲ್ಲ ಮೇಲೆಗೆ ಒಂದು JDS ಹೊಂದಾಣಿಕೆ ಆದಮೇಲೆ ನಾವು ಉಡುಪಿ ಮಂಗಳೂರಿಗೆ ಕೊಡಲೇಬೇಕಾಗ್ತದೆ, ಹಾಗಾಗಿ ನೀವಂತೂ ಸೀನಿಯರ್ ನಿಮ್ಗೆ ಕೊಡುವ ಅಂತ ಎಲ್ಲರೂ ಹೇಳಿದ್ರು. ನಾನು ಕೆಲಸ ಶುರು ಮಾಡಿ ಅಂತ ಹೇಳಿದ್ರು. ನಾನು ಆ ಪ್ರಕಾರ ಎಡಿಷನ್ಗೆ ಉಡುಪಿಯಲ್ಲಿ, ಮಂಗಳೂರಲ್ಲಿ, ಬೇರೆ ಬೇರೆ ಶಿವಮೊಗ್ಗ ಈ ಬಗ್ಗೆ ಎಲ್ಲ ಪ್ರವಾಸವನ್ನು ಮಾಡಿ ನನ್ನ ಸಾಕಷ್ಟು ಪ್ರಯತ್ನವನ್ನು ನಾನು ಮಾಡಿದೆ. ಲೋಕಸಭೆಯ ಚುನಾವಣೆ ಘೋಷಣೆ ಆಯಿತು. ನಾನು ಹೇಳ್ತಾ ಇದ್ದೆ, ಯಾರನ್ನಾರು ಅಭ್ಯರ್ಥಿ ಘೋಷಣೆ ಮಾಡಿಬಿಡಿ, ಮತ್ತೆ ಈ ಸಮಯ ಇಲ್ಲ, ಅಪ್ರೋಚ್ ಆಗಲಿಕ್ಕಾಗಲ್ಲ. ಈಗ ನೋಡಿ ಎಲ್ಲಿದ್ದು 15 ದಿವಸದಲ್ಲಿ ಯಾವ ಕ್ಷೇತ್ರಗಳನ್ನು ಭೇಟಿ ಆಗಲಿಕ್ಕಾಗ್ತದೆ ಅಂತ. ಆದರೆ ಇಲ್ಲ, ಲೋಕಸಭೆ ಚುನಾವಣೆಯ ನಂತರ ಮಾಡ್ತೇವೆ ಆಗ ಹೇಳ್ತಾ ಇದ್ರು. ಡಾಕ್ಟರ್ ಧನಂಜಯ ಸರ್ಜಿ ಅಂತ ಒಂದು ಹೆಸರು ಇದೆ, ಅವರಿಗೆ ನಾವು ಈಗ ಕೊಡದಿದ್ದರೆ ಅಲ್ಲಿ ಲಿಂಗಾಯತರ ಹೊತ್ತಿಗೆ ನಮ್ಗೆ ತೊಂದರೆ ಆಗ್ತದೆ, ಚುನಾವಣೆ ನಂತರ ಖಂಡಿತವಾಗಿ ನಿಮಗೆ ಕೊಡಬೇಕಾಗ್ತದೆ, ಯಾಕಂದರೆ ಭೌಗೋಳಿಕವಾಗಿ ಒಂದು ಕರಾವಳಿ ಭಾಗಕ್ಕೆ ಕೊಡಬೇಕಾಗ್ತದೆ, ಆದರೆ ಚುನಾವಣೆ ಆದ ನಂತರ ನಿಮಗೆ ಘೋಷಣೆ ಮಾಡ್ತೇವೆ ಅಂತ ಹೇಳಿದರು. ನನ್ನನ್ನು ಲೋಕಸಭೆಯ ಪ್ರಭಾರಿಯನ್ನಾಗಿ ಮಾಡಿದರು ಶಿವಮೊಗ್ಗ ಲೋಕಸಭೆಗೆ. ನಾನೆನಿಸಿದೆ ಸ್ವಲ್ಪ ಅಲ್ಲಿ ಚುನಾವಣೆಗೆ ಸಹಾಯ ಆಗಲಿ ಅಂತ ನನ್ನನ್ನು ಮಾಡಿರ್ಬೋದು ಅಂತ ನಾನು 42 ದಿವಸ ರಾತ್ರಿ ಹಗಲು ಅಲ್ಲೇ ಉಳಿದು ಶಿವಮೊಗ್ಗ ಲೋಕಸಭೆಯ ಪ್ರಭಾರಿಯಾಗಿ BJPಯ ಪರವಾಗಿ ಪೂರ್ತಿ ಕೆಲಸ ಮಾಡಿದೆ. ಆ ಸಮಾಧಾನ ಇದೆ ನನಗೆ, ಮೋದಿಯನ್ನು ಪ್ರಧಾನಿ ಮಾಡಲಿಕ್ಕೆ ನನ್ನ ಒಂದು ಅಳಿಲ್ ಸೇವೆಯನ್ನು ಮಾಡಿದ್ದೇನೆ ಅಂತ ಹೇಳುವಂಥ ಸಮಾಧಾನ ಇದೆ. ಆಗಲೂ ನಾನು ಹೇಳಿದೆ, ಮತ್ತೆ ನನಗೆ ಸ್ವಲ್ಪ ರೂಮರ್ಸ್ ಬರಲಿಕ್ಕೆ ಶುರುವಾಯಿತು, ಇಲ್ಲ ಲಿಂಗಾಯತರಿಗೆ ಕೊಡ್ತಾರೆ, ಅಲ್ಲಿಗೆ ಕೊಡ್ತಾರೆ ಅಂತ ಹೇಳುವಂಥದ್ದಿತ್ತು. ನಾನು ಹಾಗೆ ಹೇಳಿದೆ, ನೋಡಿ ನಾನೀಗ ಮುಂದೆ ಹೋಗಿ ಆಗಿದೆ, ನನಗೆ ಒಂದು ಸರ್ತಿ ಸಮಸ್ಯೆ ಆಗಿ ನನಗೆ ಮತ್ತೊಮ್ಮೆ ಸಮಸ್ಯೆ ಮಾಡಬೇಡಿ. ಇಲ್ಲ 2 ಹೆಸರು ಹೋಗಿದೆ, ಕೊಡ್ತೇವೆ. ಲಾಸ್ಟ್ ಮಿನಿಟ್ವರೆಗೆ ನಾನು ಕೊನೆಯ ದಿವಸವೂ BJPಯ ಕಚೇರಿಯಲ್ಲಿದೆ. ಬೆಳಿಗ್ಗೆ ಲೋಕಸಭೆಯ ಇದಿತ್ತು ಸಭೆ, ಲೋಕಸಭೆಯ ಒಂದು ಚಿಂತನ ಮಂಥನ ಸಭೆ BJPದು ಕಚೇರಿಯಿತ್ತು. ಮತ್ತು ಸಂಜೆವರೆಗೂ ಡಿಕ್ಲೇರ್ 8-8:30 ಗಂಟೆಗೆ ಆಯಿತು. ನಾನು 6-6:30 ಗಂಟೆವರೆಗೆ BJP ಕಚೇರಿ ರಾಜ್ಯಾಧ್ಯಕ್ಷರ ಹತ್ರ, ಪ್ರಧಾನ ಕಾರ್ಯದರ್ಶಿಗಳ ಹತ್ರ, ಮಾಜಿ ಮುಖ್ಯಮಂತ್ರಿಗಳು ಎಲ್ಲರ ಹತ್ರ ತಿರುಗ್ತಾ ಇದ್ದೀನಿ. ಏನು ಹೇಳಿ ನಾವು ಇಲ್ಲೆಲ್ಲ 2 ಹೆಸರು ಹೋಗಿದೆ, ಮೇಲಿಂದ ಬರ್ತದೆ, ಮೇಲೆಲ್ಲಿ ಯಾರಿಗಾರು ಮಾತಾಡಬೇಕು, ಬೇಡಪ್ಪ ಅದೆಲ್ಲಾಗಿದೆ ಅಂತಾರೆ. ನನ್ನ ಮೇಲೆ ನಾನೇನು ಲಾಬಿ ಮಾಡ್ಕೊಂಡು ಹೋಗುವಂಥವನ್ನಲ್ಲ. ನಾನು ಯಾವ ಧೈರ್ಯದಲ್ಲಿದ್ದೆ ಅಂದರೆ 2 ಅರ್ಹತೆ. ಒಂದು, ಭೌಗೋಳಿಕವಾಗಿ ಮೇಲೆ JDSಗೆ ಕೊಡದೇ ಇದ್ದರೆ ಶಿಕ್ಷಕರಲ್ಲಿ ಪದವೀಧರಲ್ಲಿ ಹೋಗ್ಬೋದು. ಆಗ ನನಗೂ ಕೇಳಿದರು ಸುರಿಗೆ, ನೀವು ಒಂದು ಪಕ್ಷ ಅಂತಾದಾದರೆ ಶಿಕ್ಷಕರಿಗೆ ನೋಡಲಿಕ್ಕೆ ತಯಾರಿದ್ದೀರಾ? ನಾನು ಹೇಳಿದೆ, ಪಕ್ಷ ಹೇಳಿದರೆ ನಾನು ತಯಾರಿದ್ದೇನೆ, ನನಗೆ ಒಟ್ಟಾರೆ ಕೆಲಸ ಮಾಡಬೇಕೀಗ, ಅಂದರೆ ನಾನು ಖಾಲಿ ಇದ್ದೇನೆ, ಜನಪ್ರತಿನಿಧಿ ಆದರೆ ನಾನು ಕೆಲಸ ಮಾಡಲಿಕ್ಕೆ ಆಗ್ತದೆ ಅಂತ. ಕಡೆಗೆ ನನಗೆ ಯಾವ ಧೈರ್ಯದಲ್ಲಿದ್ದೆ ಅಂತ ಹೇಳಿದರೆ, ಶಿಕ್ಷಕರು ಮೇಲೆ ಕೊಟ್ಟ ಮೇಲೆ ಖಂಡಿತ ಕರಾವಳಿಗೆ ಅನ್ಯಾಯ ಆಗಲಿಕ್ಕಿಲ್ಲ. ಕರಾವಳಿಯ ಜನ BJPಯನ್ನು ನಿರಂತರವಾಗಿ ಬೆಂಬಲಿಸ್ಕೊಂಡು ಬಂದವರು, ಅನ್ಯಾಯ ಆಗಲಿಕ್ಕಿಲ್ಲ, ಭಾರಿ ವಿಶ್ವಾಸದಲ್ಲಿದೆ. ಕೊನೆಯವರೆಗೆ ಅದನ್ನೇ ಹೇಳ್ತಾ ಇದ್ದರು. ಲಾಸ್ಟಿಗೆ ಡಿಕ್ಲೇರ್ ಆಗುವಾಗಲೇ ಗೊತ್ತಾಯಿತು. ಇಲ್ಲಿ ನನ್ನ ಪ್ರಶ್ನೆ, ನಾನು ಯಾಕೆ ಸ್ಪರ್ಧೆ ಮಾಡ್ತಾ ಇದ್ದೇನೆ ಅಂದರೆ 2-3 ಕಾರಣಕ್ಕೋಸ್ಕರ. ಒಂದು, ಕರಾವಳಿಯನ್ನು, BJPಯ ಕಾರ್ಯಕರ್ತರನ್ನು, BJPಯ ಒಂದು ರಾಷ್ಟ್ರೀಯವಾದಕ್ಕೋಸ್ಕರ ಮತ ಹಾಕುವ ಮತದಾರರನ್ನು ಒಂಥರ ನಿರ್ಲಕ್ಷ್ಯ ಮಾಡಿ ಅವಮಾನ ಮಾಡಿದಂಥ ಪರಿಸ್ಥಿತಿ ಬಂದಿದೆ. ಟೇಕ್ ಇಟ್ ಗ್ರಾಂಟೆಡ್ ಆಗಿದೆ. ಅಂದರೆ ನಾವು ಏನು ಮಾಡಿದರೂ ಇಲ್ಲಿಯವರು BJPಯ ಹಿಂದುತ್ವದ ಕಾರ್ಯಕರ್ತರು, ಇವರು ಕೇಳ್ತಾರೆ, ನಮ್ಗೆ ಓಟ್ ಹಾಕ್ತಾರೆ ಅಂತ ಹೇಳುವಂಥ ಭಾವನೆ ನಮ್ಮ ರಾಜ್ಯ ನಾಯಕರುಗಳಲ್ಲಿ, ರಾಷ್ಟ್ರೀಯ ನಾಯಕರುಗಳಲ್ಲಿ ಬಂದಿದೆ. ಮತ್ತು ಇಲ್ಲಿಂದ ಆಯ್ಕೆಯಾಗಿ ಶಿವಮೊಗ್ಗಕ್ಕೆ ಕೊಡಬೇಕು, ಯಾರೋ ಲಿಂಗಾಯತಿಗೆ ಕೊಡಲೇಬೇಕು ಅಂತ ಆಯಿತು ಅಂತ ಮಾಡೋಣ. ಆಯ್ಕೆಯಾದಂಥ ಅಭ್ಯರ್ಥಿಯ ಬಗ್ಗೆ ಒಂದು ಆಕ್ಷೇಪ ನನ್ನ ಮನಸ್ಸಿಗೆ ಕನ್ವಿನ್ಸ್ ಆಗಲಿಲ್ಲ ನನಗೆ. ನಾನು 1 ದಿವಸ 2 ದಿವಸ ನಿರ್ಧಾರ ಪ್ರಕಟ ಮಾಡುವ ಮೊದಲು ತುಂಬ ಯೋಚನೆ ಮಾಡಿದೆ, ರಾತ್ರಿಯಾಗಲೂ ನಿದ್ದೆ ಮಾಡಿದ ಯೋಚನೆ ಮಾಡಿದೆ, ಕನ್ವಿನ್ಸ್ ಆಗಲಿಲ್ಲ. ಭೌಗೋಳಿಕವಾಗಿ ಅನ್ಯಾಯ ಆಗಿದೆ. ಕರಾವಳಿಯ ಭಾಗಕ್ಕೆ ಯಾವುದೇ ಪ್ರಾತಿನಿಧ್ಯವನ್ನು ಕೊಡದೆ 2 ರಾಷ್ಟ್ರೀಯ ಪಕ್ಷಗಳು, ನಾವು ಇಲ್ಲಿಯ ಪದವೀಧರ ಮತದಾರರು ಅಥವಾ ಶಿಕ್ಷಕರ ಮತದಾರರು, ನೀವು ಮೇಲ್ನವ್ರು ಹೇಳಿದ್ದಕ್ಕೆ ಓಟ್ ಹಾಕಬೇಕಾದಂಥ ಅನಿವಾರ್ಯತೆ ನಮಗೆ ಸೃಷ್ಟಿಯಾಗಿದೆ ಅಂತ ನನಗೆ ಬಂತಿತ್ತು. ಹಾಗಾಗಿ ನಾನು ಸ್ಪರ್ಧೆ ಮಾಡಬೇಕು ಅಂತ ಅನಿಸಿತು. ಎರಡನೇದು ನನಗೆ ಕಾಣಿತ್ತು, ಆಯ್ಕೆಯಾದಂಥ ಅಭ್ಯರ್ಥಿ ಡಾಕ್ಟ್ರು, MD, ದೊಡ್ಡ ಹಾಸ್ಪಿಟಲ್ಸ್ ಇದೆ, ತುಂಬ ದುಡ್ಡಿದೆ, ಒಳ್ಳೆಯ ವ್ಯಕ್ತಿ. ನಾನು ಲೋಕಸಭೆ ಪ್ರಭಾರಿ ಇರುವಾಗ ಶಿವಮೊಗ್ಗದ ಪ್ರಭಾರಿಯಾಗಿ ಕೆಲಸ ಮಾಡಿದ್ದಾರೆ. ಅದಲ್ಲ, ಈ ವಿಧಾನ ಪರಿಷತ್ತಿಗೆ ಸ್ವಲ್ಪ ಸೀನಿಯಾರಿಟಿಯನ್ನು ಕೊಡಬೇಕು. ಯಂಗ್ ಇದನ್ನೆಲ್ಲ ನೀವು ವಿಧಾನಸಭೆ ಇದರಲ್ಲಿ ಮಾಡ್ಬೋದು, ಅದು ಬೇರೆ.
ಪಕ್ಷದಲ್ಲಿ ಈಗ ನಿಮಗೆ ಪಕ್ಷದಲ್ಲಿ ಸೀನಿಯಾರಿಟಿಯನ್ನು ಬಿಟ್ಟು ನಿರ್ಧಾರ ಆಯಿತು. ಈಗ ಶಿವಮೊಗ್ಗಕ್ಕೆ ಕೊಡಬೇಕು, ಲಿಂಗಾಯತರಿಗೆ ಕೊಡಬೇಕು ಅಂತಾದರೆ ಶಿವಮೊಗ್ಗದಲ್ಲಿ ಅತ್ಯಂತ ಕೆಲಸ ಮಾಡಿದಂಥ 35 ವರ್ಷ ಏನೂ ತೆಗೆದುಕೊಳ್ಳದೆ ಮಾಡಿದ ಗಿರೀಶ್ ಪಟೇಲ್ ಅಂತವರಿದ್ದರು, ದತ್ತಾತ್ರೇಯ ಅವರಿದ್ದರು. ಅವರನ್ನೆಲ್ಲ ಯಾರು ಮಾಡ್ತೀರಿ? ನನಗೆ ಬೇಸರ ಆಗ್ತಿತ್ತು, ಈ ಸರ್ತಿ ಮೋಸ ಮಾಡಿದ್ರಲ್ಲ ಅಂತ. ಆದರೆ ಈ ಥರ ಸ್ಪರ್ಧೆ ಮಾಡುವಂಥ ಪರಿಸ್ಥಿತಿಗೆ ನಾನು ಬರ್ತಿರ್ಲಿಲ್ಲ, ಖಂಡಿತ ನಾನು ಸ್ಪರ್ಧೆ ಮಾಡ್ತಿರ್ಲಿಲ್ಲ. ಬೇಸರ ಆಗ್ತಿತ್ತು, ಎಷ್ಟು ಸರ್ತಿ ಅಪ್ಪ ಮೋಸ ಮಾಡೋದು, ಎಷ್ಟು ಸರ್ತಿ ಭರವಸೆ ಕೊಟ್ಕೊಂಡು ನಾವು ಕೂತ್ಕೊಳ್ಳೋದು ಅಂತ ಪರಿಸ್ಥಿತಿ. ಆದರೆ ಇಲ್ಲ, ಇಲ್ಲಿ ಯಾರಾದರೂ ಮೋಹನ ಭಂಡಾರಿ ಅಂತ ಒಬ್ಬರು ಹಿರಿಯರಿದ್ದರು, ವಿಕಾಸ್ ಪುತ್ತೂರು ಇದ್ದರು, ಇನ್ನು ಕೆಲವರು ಯಾರೋ ಇದ್ದರು, ಇನ್ನು ಅಥವಾ ಯಾರೂ ಕೇಳ್ದಿದ್ದ ಒಬ್ಬ ಒಳ್ಳೆಯ ಒಬ್ಬ ಮುಂಚೆಯಿಂದ ಕೆಲಸ ಮಾಡಿದಂಥವರಿಗೆ ವಿಧಾನ ಪರಿಷತ್ತಿಗೆ ಒಂದು 30 ವರ್ಷದಿಂದ ಪಕ್ಷಕ್ಕೆ ಕೆಲಸ ಮಾಡ್ತಾನೆ. ಇದೆಲ್ಲ ನಾವು BJP ಗೆಲ್ಲುವಂಥ ಪಕ್ಷ ಕ್ಯಾಂಡಿಡೇಟ್ ಇವ್ರಿಗೆ ಕೊಡೋಣ ಅಂತ ಹೇಳಿದ್ರೆ ಇಲ್ಲ. ಇತ್ತೀಚೆಗೆ 1.5 ವರ್ಷದ ಹಿಂದೆ BJPಗೆ ಒಂದೂವರೆ ವರ್ಷದ ಹಿಂದೆ BJPಗೆ ಸೇರಿದಂಥವ್ರು ಡಾಕ್ಟರ್ ಧನಂಜಯ ಅವ್ರು ಮೊನ್ನೆ ಸ್ಟೇಟ್ಮೆಂಟ್ ನೋಡಿದೆ ನಾನು. ITC OTC ಆಗಿದೆ, ಮುಖ್ಯ ಶಿಕ್ಷಕ ಆಗಿದೆ, ಅದು ಬಾಲ್ಯದಲ್ಲಿರ್ಬೋದು. ಆದರೆ ಶಿವಮೊಗ್ಗದಲ್ಲಿ ಹರ್ಷ ಕೊಲೆ ಆದಂಥ ಸಂದರ್ಭದಲ್ಲಿ ಇಡೀ ಸಂಘ ಪರಿವಾರದ ವಿರುದ್ಧ, ನಾವೆಲ್ಲ ಸಂಘ ಪರಿವಾರದಿಂದ ಬೆಳೆದಂತು, ರಾಷ್ಟ್ರೀಯವಾದವನ್ನು ಬೆಳೆದಂತು. ಹರ್ಷ ಕೊಲೆ ಆದಾಗ, ಸಾವರ್ಕರ್ ಫೋಟೋದ ಇಶ್ಯೂ ಆದಾಗ, ಶಾಂತಿಗಾಗಿ ನಡಿಗೆ ಅಂತ ಸರ್ಜಿ ಫೌಂಡೇಶನ್ನಿಂದಲೇ ಆದದ್ದು. ಅದರಲ್ಲಿ ಕಮ್ಯುನಿಸ್ಟ್ನವರು, ನಕ್ಸಲೈಟ್ ನಗರ ನಕ್ಸಲೈಟ್ ಅಂತ ಕರಿತೇವಲ್ಲ ಅವರು, ಮುಸಲ್ಮಾನ, ಕ್ರಿಶ್ಚಿಯನ್ನು, ಎಲ್ಲರ ಸ್ವಾಮೀಜಿಯವರು ಇವರನ್ನೆಲ್ಲ ಕರೆದು ಶಾಂತಿಗಾಗಿ ನಡಿಗೆ ಮಾಡಿದರೆ ತೊಂದರೆ ಇಲ್ಲ. ಆದರೆ ಅದರ ನೇತೃತ್ವ ಇದ್ದದ್ದು ಎಲ್ಲವೂ ಕಮ್ಯುನಿಸ್ಟು ಮತ್ತು ಪ್ರಗತಿಪರರು ಅಂತ ಹೇಳ್ಕೊಳ್ಳುವವರು, ಅಂದರೆ ಸಂಘ ಪರಿವಾರದ ವಿರುದ್ಧ. ನಮ್ಮ ಆಗದ ಗೃಹ ಸಚಿವರನ್ನ ಬಗ್ಗೆ ಟೀಕೆ ಆಗಿದೆ, ಆಗದ ಸರ್ಕಾರದ ಬಗ್ಗೆ ಟೀಕೆ ಆಗಿದೆ. ಅಂದರೆ ಆಗ ಅವರ ತಯಾರಿ ಕಾಂಗ್ರೆಸ್ನಲ್ಲಿ ವಿಧಾನಸಭಾ ಸದಸ್ಯರಾಗಲಿಕ್ಕೆ ತಯಾರಿ ಇತ್ತು. ಹಾಗಾಗಿ ಆ ಶಾಂತಿಗಾಗಿ ನಡಿಗೆ ಅಂತ ಮಾಡಿದರು. ಕಾಂಗ್ರೆಸ್ಸಲ್ಲಿ ಪ್ರಯತ್ನ ಮಾಡಿ ಟಿಕೆಟ್ ಸಿಕ್ಕಿದಾಗ BJP ಬಂದು ಟಿಕೆಟ್ ಪ್ರಯತ್ನ ಮಾಡಿದರು. BJPಯಲ್ಲಿ ಟಿಕೆಟ್ ಸಿಕ್ಕಿದಾಗ ಯಾರೋ ನಾಯಕರುಗಳು ಭರವಸೆ ಕೊಟ್ಟರು, ಇಲ್ಲೆಲ್ಲ ನಿಮಗೆ ಅಂದರೆ ಈಗೇನಾಗಿದೆ ಎಲ್ಲ ಜಾತಿ ಮೇಲೆ ಚುನಾವಣೆಗಳು ಮಾಡಲಿಕ್ಕೆ ಬಂದಿದೆ. ನಮ್ಮಂಥ ಸಣ್ಣ ಜಾತಿಯವರು ಇನ್ನು ರಾಜಕೀಯದಲ್ಲಿ ಭಾಳ ಕಷ್ಟದ ಪರಿಸ್ಥಿತಿ ಬಂದಿದೆ. ಅವ್ರಿಗೇನೋ ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಆಗಲೇ ವಿಧಾನ ಪರಿಷತ್ತು ಯಾರೋ ಒಬ್ಬರಿಬ್ಬರು ನಿರ್ಧಾರ ಮಾಡ್ತಾ ಇದೆಯಾ ಈಗ ಪಕ್ಷದಲ್ಲಿ, ನನಗೆ ಗೊತ್ತಿಲ್ಲ, ಅವ್ರು ತೀರ್ಮಾನ ಮಾಡಬೇಕು. ನನಗೆ ಯಾಕೆ ಮನಸ್ಸಿಗೆ ಕನ್ವಿನ್ಸ್ ಆಗಲಿಲ್ಲ ಅಂದರೆ, ಯಾರೋ ಒಬ್ಬ ಸೀನಿಯರಿಗೆ ಕೊಡ್ತಿದ್ರೆ ನಾನು ಖಂಡಿತ ಸ್ಪರ್ಧೆ ಮಾಡೋದಿಲ್ಲ. ಆದರೆ ಈಗ ಅನಿಸಿತು ಇದರಲ್ಲಿ ಚುನಾವಣೆಯಲ್ಲಿ ಚಿಹ್ನೆ ಇಲ್ಲ, ನಾನು ಇದರ ವಿರುದ್ಧ ಹೋದರೆ ಪಕ್ಷದ ವಿರುದ್ಧ ನನ್ನ ಉಚ್ಚಾಟನೆ ಮಾಡೋದು ಅದೆಲ್ಲ ಗೊತ್ತಿದೆ. ಆದರೆ ನನ್ನ ನೈತಿಕತೆಯಿಂದ ನಾನು ಪಕ್ಷದ ವಿರುದ್ಧ ಹೋಗಿದ್ದೇನೆ ಅಂತ ನನಗನ್ಸಲ್ಲ. ಯಾಕಂದರೆ ಒಂದು ವಿಧಾನ ಪರಿಷತ್ ಇದು ಗೆದ್ದರೆ ಯಾವುದೇ ಸರ್ಕಾರ ರಚನೆ ಆಗಲಿಕ್ಕೆ ಸಹಾಯ ಆಗಲ್ಲ. ವಿಧಾನಸಭೆ ಆಗಲ್ಲ, ಲೋಕಸಭೆಗೆ ಆಗಲ್ಲ. ವಿಧಾನ ಪರಿಷತ್ ಸದಸ್ಯರು ಆಗ್ತಾರೆ, BJPಯಿಂದ ಆದರೆ ಡಾಕ್ಟರ್ ಸರ್ಜಿ ಆಗ್ತಾರೆ, ನಾನಾದರೂ ವಿಧಾನ ಪರಿಷತ್ ಸದಸ್ಯ ಆಗ್ತಾರೆ. ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ ಈಗ ಪತ್ರಗೋಷ್ಠಿಯಲ್ಲಿ, ನಾನು ಗೆದ್ದರೂ BJP, ಗೆದ್ದ ಮೇಲೆ ಯಾರೂ ಕರಿಬೇಕಾಗಿಲ್ಲ, ನೇರವಾಗಿ BJP ಕಚೇರಿ ಹೋಗಿ ನಾನು BJP ವಿಧಾನ ಪರಿಷತ್ ಸದಸ್ಯನಾಗಿ ಇರ್ತೇನೆ. ಸೋತರು BJPಯ ಕಾರ್ಯಕರ್ತನಾಗಿ, ನಾವು ಉಚ್ಚಾಟನೆ ಮಾಡಿದರೆ BJPಯ ಕಾರ್ಯಕರ್ತನಾಗಿ ಚುನಾವಣೆಯಲ್ಲಿ ಕೆಲಸ ಮಾಡ್ಕೊಂಡಿರ್ತೇನೆ. ಅಂತೂ ಇಂಥ ನಿರ್ಧಾರಗಳಿಗೆ ನಾವು ಸರಿಯಾದಂಥ ಒಂದು ಉತ್ತರವನ್ನು ಕೊಡದೇ ಇದ್ದರೆ ಇನ್ನೂ ಭಾಳ ನಾವು ಲೋಕಸಭೆ ಚುನಾವಣೆಯಲ್ಲಿ ಏನೇ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಹೆಚ್ಚು ಕಮ್ಮಿ ಆಗಿದೆ, ಎಲ್ರಿಗೂ ಅಸಮಾಧಾನ ಇತ್ತು. ಬೇರೆ ಕಡೆ, ನಾನು ಇಲ್ಲಿದ್ದು ಹೇಳೋದಲ್ಲ, ಬೇರೆ ಕಡೆಗಳಲ್ಲಿ ಅಸಮಾಧಾನ ಇತ್ತು. ಆದರೆ ಜನ ಮೋದಿಗೋಸ್ಕರ ವೋಟ್ ಮಾಡಿದ್ದಾರೆ, ನಾವು ಕೆಲಸ ಮಾಡಿದ್ದೇವೆ. ಇದು ಹಾಗಲ್ಲ. ಇದರಲ್ಲಿ ಯಾವುದೇ ಸರ್ಕಾರ ರಚನೆ ಆಗುವಂಥ ಚುನಾವಣೆ ಅಲ್ಲ, ಅಥವಾ ಕೇಂದ್ರ ರಾಜ್ಯ ಸರ್ಕಾರ ಚುನಾವಣೆ ಅಲ್ಲ. ಇದು ಒಬ್ಬರು ಇಂಡಿವಿಜುವಲ್ ವಿಧಾನ ಪರಿಷತ್ ಸದಸ್ಯರಾಗುವಂಥ ಚುನಾವಣೆ. ಆ ದೃಷ್ಟಿಯಿಂದ ನಮ್ಮ ಕರಾವಳಿಗೆ ಆದಂಥ ಅನ್ಯಾಯ ಮತ್ತು ಆಯ್ಕೆಯಲ್ಲಿ ತೆಗೆದುಕೊಂಡಂಥ ಮಾನದಂಡಗಳು, ಆಯ್ಕೆಯ ಮಾನದಂಡಗಳಲ್ಲಿ ಆದಂಥ ವ್ಯತ್ಯಾಸಗಳು, ಇದೆಲ್ಲವನ್ನು ನೋಡಿ ನಾನು ನಿಶ್ಚಯ ಮಾಡಿದೆ. ಮೂರನೇದು ಭಾಳ ಪ್ರಮುಖವಾಗಿ ಹೇಳ್ತೇನೆ, ಯಾರನ್ನು ಸೋಲಿಸ್ಲಿಕ್ಕೆ ನಾನು ನಿಲ್ತಾ ಇರೋದಲ್ಲ. ನಾನು ನಿಲ್ತಾ ಇರೋದು, ನಾನು ಗೆದ್ದು ಶಾಸಕನಾಗಿ ಯಾವ ರೀತಿ ಕೆಲಸ ಮಾಡಿದ್ದೇನೋ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಪದವೀಧರ ಕ್ಷೇತ್ರದಲ್ಲಿ ಕೆಲಸ ಮಾಡಿ, ನಾನು ಶಾಸಕನಾಗಿ, ನೀವು ಕೇಳ್ಬೋದು ಉಡುಪಿಯಲ್ಲಿ ಇವತ್ತು ಶಾಸಕನಾಗಿ ಇವತ್ತು ಹೆಜ್ಜೆ ಗುರುತಿಟ್ಟು ಹೋಗಿದ್ದೇನೆ. ಶಾಸಕರು ಅಂದರೆ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಹೇಳುವಂಥ ನೀವು ಯಾರ ಹತ್ರ ಕೇಳ್ಬೋದು. ಅದು ನನಗೆ ಆತ್ಮತೃಪ್ತಿ ಇದೆ. ಅದೇ ರೀತಿ ವಿಧಾನ ಪರಿಷತ್ ಸದಸ್ಯರಾದರು, ಅದೇ ರೀತಿಯ ಇವತ್ತು ವಿಧಾನ ಪರಿಷತ್ ಸದಸ್ಯರಾದಂಥವ್ರು ಎಷ್ಟು ಸರ್ತಿ ಇಲ್ಲಿ ಬಂದಿದ್ದಾರೆ ನೀವು ಚೆಕ್ ಮಾಡಿ. ಹಿಂದೆ ಎಲ್ಲ
ನಮ್ಮ ಪಾರ್ಟಿಯಲ್ಲಿ ಆಯ್ಕೆಯಾದಂಥವ್ರು ಎಷ್ಟು ಸತಿ ಇಲ್ಲಿ ಬಂದು ಜನರ ಸಮಸ್ಯೆಗಳಿಗೆ ಸ್ಪಂದಿಸಿದ್ದಾರೆ. ಇಲ್ಲಿಯ ದೊಡ್ಡ ದೊಡ್ಡ ಇಶ್ಯೂಸ್ಗಳು ಬಂದಾಗ, ಮರಳು ಸಮಸ್ಯೆ ಬರುವಾಗ, ಬೇರೆ ಬೇರೆ ಸಮಸ್ಯೆಗಳು ಬಂದಾಗ ಎಷ್ಟು ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ತಲ್ಲಿ ಮಾತಾಡಿದ್ದಾರೆ. ನಮ್ಮ ಕರಾವಳಿಯ ಸಮಸ್ಯೆಗಳ ಬಗ್ಗೆ ಏನು ರೆವೆನ್ಯೂಗಳಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳು, ಬೇರೆ ಬೇರೆ ವಿಷಯದ ಬಗ್ಗೆ ಎಷ್ಟು ಮಾತಾಡಿದ್ದಾರೆ ಅಂತ ಹೇಳುವಂಥ ಗೊತ್ತಿದೆ. ನಾನು ತಮ್ಮ ಮೂಲಕ ಪದವೀಧರ ಮತದಾರರಿಗೆ ವಿಶ್ವಾಸ ಕೊಡ್ತೇನೆ. ನಾನೊಬ್ಬ ಆ್ಯಕ್ಟಿವ್ MLC ಆಗಿರ್ತೇನೆ ಗೆದ್ದರೆ. ಆ್ಯಕ್ಟಿವ್ ಏನು ಪದವೀಧರ ಕ್ಷೇತ್ರದ ಸಮಸ್ಯೆಗಳಿದೆ, ಅದು NPS OPSನ ಸಮಸ್ಯೆಗಳಿರ್ಬೋದು, ಅತಿಥಿ ಉಪನ್ಯಾಸಕರುಗಳಿಗೆ ಸೇವಾ ಭದ್ರತೆಗಳಿಂದ ಹಿಡಿದು ಅವರಿಗೆ ನ್ಯಾಯ ಕೊಡಿಸುವಂಥದ್ದು, ಅದು PUC ಮತ್ತು ಇದರಲ್ಲಿ ಇರುವಂಥದ್ದಿರ್ಬೋದು. ಇನ್ನು ಪದವೀಧರ ಕ್ಷೇತ್ರದ ಬಗ್ಗೆಯೂ ನಾನೊಬ್ಬ ಪದವೀಧರ ಧ್ವನಿಯಾಗಿ ಕೆಲಸ ಮಾಡಲಿಕ್ಕೋಸ್ಕರ ಈ ಚುನಾವಣೆ ನಿಂತದ್ದು. ಯಾರನ್ನೋ ಸೋರಿಸಲಿಕ್ಕೆ, ಯಾರೋ ಕಲಿಸ್ಲಿಕ್ಕೆ, ಇದಕ್ಕಲ್ಲ. ನಿಲ್ಲುವ ಉದ್ದೇಶ ಅದು. ಆದರೆ ಈಗ ನಿಲ್ತಾ ಇರೋದು ನಾನು ಗೆದ್ದು ಕೆಲಸ ಮಾಡಲಿಕ್ಕೆ. ನಾನು ತಮ್ಮ ಮೂಲಕ ಮತದಾರರಲ್ಲಿ ಕೇಳ್ಕೊಳ್ಳುವಂಥದ್ದು ಒಂದು ಅವಕಾಶವನ್ನು, ನಾನು 2004ರಲ್ಲಿ ಈ ಮಾತನ್ನು ಹೇಳಿದ್ದೆ. ಒಂದು ಯುವಕರಿಗೆ, ಆಗ 35 ವರ್ಷ, ನನಗೆ ಒಂದು ಅವಕಾಶ ಕೊಡಿ ಕೆಲಸ ಮಾಡಲಿಕ್ಕೆ, ಕೆಲಸ ಮಾಡಿ ತೋರಿಸ್ತೇನೆ ಅಂತ. 2004ರ ವಿಜಯೋತ್ಸವದಲ್ಲಿ ನಾನೊಂದು ಮಾತು ಹೇಳಿದ್ದೆ. ಕೆಲವರು ಪತ್ರಕರ್ತರ ಆಗಿದ್ದವರಿದ್ದಾರೆ. ನಾನು ಏನು ಹೇಳಿದ್ದೆ ಅಂದರೆ, ಪಕ್ಷದ ಯೋಗ್ಯತೆ ಇರುವವರು ಇನ್ನೂ ಇದ್ದರೂ ಯೋಗದ ಆಧಾರದಲ್ಲಿ ನನಗೆ ಅಭ್ಯರ್ಥಿ ಸಿಕ್ಕು ನಾನು MLA ಆಗಿದ್ದೇನೆ. ನಾನು ಕೆಲಸ ಮಾಡಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಿಂತರೂ ಗೆಲ್ಲುವಂಥ ಪರಿಸ್ಥಿತಿಯನ್ನು ಪಕ್ಷಕ್ಕೆ ತರ್ತೇನೆ ಅಂತ 2004ರಲ್ಲಿ ಚಿತ್ತರಂಜನ್ ಸರ್ಕಲ್ ನಡೆದಂಥ ಇದರಲ್ಲಿ ಹೇಳಿದೆ. ಅದನ್ನು ನಾನು ಮಾಡಿ ತೋರಿಸಿದ್ದೇನೆ. 2023ರಲ್ಲಿ ನಮ್ಮ ಸಾಮಾನ್ಯ ಕಾರ್ಯಕರ್ತ ಕಾಪುವಲ್ಲಿ ಚುನಾವಣೆಗೆ ಅಪೇಕ್ಷೆ ಪಡ್ತಾ ಇದ್ದಂಥವ್ರು ಇಲ್ಲಿ ಗೆಲ್ತದೆ ಹೇಳೋಕೆ ಇಲ್ಲಿ ಹಾಕಿದಾಗ 33,000 ಲೀಟಲ್ಲಿ ಗೆಲ್ಲುವಂಥ ರೀತಿಯಲ್ಲಿ ಪಕ್ಷವನ್ನು ಕಟ್ಟಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇನೆ. ಅದೇ ವಿಶ್ವಾಸವನ್ನು ನಾನು ವಿಧಾನ ಪರಿಷತ್ನ ಮತದಾರರಿಗೆ, ಪದವೀಧರ ಮತದಾರರಿಗೆ ಕೊಡ್ತೇನೆ. ನನಗೊಂದು ಅವಕಾಶ ಕೊಟ್ಟರೆ, ನನಗೂ ಇನ್ನೂ 55 ವರ್ಷ, ನನಗೆ ಇನ್ನೂ ಪ್ರಾಯ ಇದೆ ಅಥವಾ ಶಕ್ತಿ ಇದೆ ಕೆಲಸ ಮಾಡುವಂಥದ್ದು, ಮತ್ತು ಚಿಂತನೆ ಇದೆ. ಡಾಕ್ಟರ್ VS ಆಚಾರ್ ಒಟ್ಟಿಗೆ, ಗುಜ್ಜಾಡಿ ಪ್ರಭಾಕರ್ ನಾಯ್ಕ ಒಟ್ಟಿಗೆ, ಸೋಮಶೇಖರ್ ಭಟ್ರು ಒಟ್ಟಿಗೆ, ಮತ್ತು ನಗರಸಭಾ ಸದಸ್ಯನಾಗಿ, ವಿಧಾನಸಭಾ ಸದಸ್ಯನಾಗಿ ಈ ಜಿಲ್ಲೆಯ ಹಲವಾರು ಸಮಸ್ಯೆಗಳಿಗೆ ಧ್ವನಿಯಾದಂಥವ್ರು ನಾನು ಶಾಸಕನಾಗಿದ್ದಾಗಲೂ. ಕೇವಲ ಕೆಲಸ ಇದನ್ನು ಮಾತ್ರ ಮಾಡಿದೆ. ಅದೆಲ್ಲವೂ ಆಗುವಂಥ ಅನುಭವ ಇರೋದ್ರಿಂದ ವಿಧಾನ ಪರಿಷತ್ ಸದಸ್ಯನಾಗಿ ಒಮ್ಮೆ ಅವಕಾಶ ಕೊಡಿ. ಇದರಲ್ಲಿ ಯಾವುದೇ ಪಕ್ಷ ಇಲ್ಲ, ಚಿಹ್ನೆ ಇಲ್ಲ. ನಾನು ಕೆಲಸ ಮಾಡಿ ತೋರಿಸ್ತೇನೆ. ಮತ್ತೆ ಕೆಲಸ ಮಾಡಿ ಬೇರೆ ಯಾರೋದಾಗೆ ಬಂದು ಆಮೇಲೆ ಟಾಟಾ ಬಾಯ್ ಬಾಯ್ ಹೇಳಿ ಹೋಗುವಂಥ ಜನಪ್ರತಿನಿಧಿ ನಾನಾಗಲ್ಲ. ನಾನು ವಿಧಾನ ಪರಿಷತ್ ಸದಸ್ಯನಾದರೆ ಪೂರ್ತಿ ಸಮಯವನ್ನು ಅದಕ್ಕೆ ಕೊಟ್ಟು ಆ ವಿಧಾನ ಪರಿಷತ್ ಸ್ಥಾನಕ್ಕೆ ನ್ಯಾಯ ಕೊಡುವಂಥ ಕೆಲಸವನ್ನು ನಾನು ಮಾಡ್ತೇನೆ. ಇಷ್ಟೇ ವಿಶ್ವಾಸವಾದ ಮಾತನ್ನು ನಾನು ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲ